ನಗಲೆಲ್ಲ ಸೊರ್ಮೆಲು ಯಾನ್ ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೇನ್ ಮಾತರೆಲ್ಲ ಮೋಕಿಡ್ ಎತ್ಕೊಂಡೊಂದಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಹಲಸಿನ ಬೀಜ ಮತ್ತು ತಗತೆ ಸೊಪ್ಪಿನ ಒಂದು ಪಲ್ಯ ಮಾಡುವ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅಷ್ಟೇ ರುಚಿ ಕೂಡ ಇರ್ತದೆ. ಇನಿ ನಮ್ಮ ತ್ವಜಂಕ್ ಬಕ ಬೋಲೆ ಅತ್ತನ ಬೆಲತರಿ ಪನ್ಪೇರು ಆಯ್ತಾ ಆಜಾವುಗ ಅವಿನ ಒಟ್ಟು ಬೆರದು ಆಜಾವುಗ ಮಸ್ತ್ ಆರೋಗ್ಯಗ್ಲ ಇಡ್ಡೆ ಅಂಚನೆ ಮಸ್ತ್ ರುಚಿಕರವಾದ ಇಪ್ಪುಂಡು. ನಿಕಲು ಕಡೆ ಮುಟ ಸ್ಕಿಪ್ ಮಲ್ಪನೆತ್ತುಲೆ ನಮ್ಮ ಇಂಥ ರೆಸಿಪಿನ ಶುರು ಮಲ್ಪುಗ. ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಅಡುಗೆ ಶುರು ಮಾಡೋಣ. ಇಲ್ಲಿ ನೋಡಿ ತಗತೆ ಸೊಪ್ಪು, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು. ಒಂದು ತಜಂಕ್ ಉನೇನ ಶೋಕು ದೆಕ್ಕದ ನಮ್ಮ ಕ್ಲೀನ್ ಮಲ್ತದ ದೀತ ಅಂಚನೆ ಪೆಲತ್ ತರಿಯುವಂತೆ ಅವಿನ ಗುದ್ದು ಚೋಲಿದೆತ್ತದ ಗುದ್ದುದು ದಿವಂದ. ಇದು ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದು ಗುದ್ದು ಇಟ್ಟಾಗಿದೆ. ಈಗ ಒಂದು ಪ್ಯಾನಿಗೆ ನಾನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಕೆಂಪು ಮೆಣಸು, ನಾನೊಂದು 8 ಕೆಂಪು ಮೆಣಸು ತಗೊಂಡಿದ್ದೇನೆ. ನಿಕ್ಲೆ ಏತ್ ಖಾರ ಬುಡು ಆತು ಕೆಂಪು ಮುಂಚಿ ಪಾಡಲೆ ಯಾನೊಂದು ಜನ್ಮ ಕೆಂಪು ಮುಂಚಿ ದೆತ್ತೊಂದೆ. ಅದಕ್ಕೆ 1 ಚಮಚ ದಾಸೆಮಿ, 1 ಚಮಚ ಸಾಸಿವೆ, 1/4 ಚಮಚದಷ್ಟು ಮೆಂತ್ಯ, 1/4 ಚಮಚ ಮೆತ್ತೆ, 1 ಚಮಚದಾತು ಜೀರಿಗೆ, 1 ಚಮಚ ಜೀರಿಗೆ, ಅದರ 3ರಷ್ಟು ಕೊತ್ತಂಬರಿ ಅಂದರೆ 3 ಚಮಚ ಕೊತ್ತಂಬರಿ ಬೀಜ, 3 ಚಮಚ ಕೊತ್ತಂಬರಿ. ಒಂದೇನು ಪಾಡ್ದು ಎಣ್ಣೆ ಪಾಡಿದ ನಮ್ಮ ಶೋಕು ಪೊತ್ಪೊಡು ನೆಕ್ಕೆ ಎಣ್ಣೆ ಪಾಡ್ದು ಬುಡ್ಚಿ ಅಂಚನೆ ಪೊತ್ಪೊಡು. ನಿಕ್ಕಲು ಯಾನ್ ಮಲ್ತಿಲಕ್ಕ ಒಂದು ರೆಸಿಪಿ ಮಲ್ಪಲೆ ಮಸ್ತ್ ಶೋಕ ಹಾಪಡು ತ್ವಜಂಕ್ ಸೊಪ್ಪುದ ಪಲ್ಯ. ಇದಕ್ಕೆ ನಾವು ಎಣ್ಣೆ ಹಾಕದೆ ಹುರ್ಕೋಬೇಕು. ಈ ಥರ ತಗತೆ ಸೊಪ್ಪಿನ ಪಲ್ಯ ಮಾಡಿಕೊಂಡ್ರೆ ಅದೊಂದು ರುಚಿನೇ ಬೇರೆ. ಖಂಡಿತ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬ ರುಚಿ ಆಗ್ತದೆ ಈ ಪಲ್ಯ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಇದು ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಈಗ ಆಯಿತು. ಮುಂದೆ ನಾನು ಮಧ್ಯಮ ಉರಿಟೆ ಕಾಯ್ತದೆ ರೆಡಿ ಮಾಡ್ತದೆ ಚಪ್ಪೆ ಅವರೆ ದೀಯ ಇತ್ತೆ ಇದು ಈಗ ತಣ್ಣಗಾಗುವವರೆಗೆ ಸೈಡಲ್ಲಿ ಇಟ್ಟು ಬಿಡುವ. ಈಗ ಅದೇ ಪ್ಯಾನಿಗೆ ನಾನು 2 ಚಮಚದಷ್ಟು ಎಣ್ಣೆ, ಒಂದು 5 ಎಸಳು ಬೆಳ್ಳುಳ್ಳಿ ಗುದ್ದಿ ಹಾಕಿದೆ. ಇನ್ನು ಅವೇ ಪ್ಯಾನಿಗೆ 2 ಚಮಚದಾತು ಎಣ್ಣೆ ಐಕೊಂದು 5 ನರಿ ಬೆಳ್ಳುಳ್ಳಿನ ಗುದ್ದುದು ಪಾಡಿಯೆ, 1 ಚಮಚದಾತು ದಾಸಿಮಿ ಪಾಡೊಂದುಲ್ಲೆ, 1 ಚಮಚದಷ್ಟು ಸಾಸಿವೆ ಅದು ಪಟಪಟ ಅನ್ಬೇಕು. ಒಂದು ದಾಸಿಮಿ ಪುಡೈ ಬೊಕ್ಕ ನಮ್ಮ ತೊಲೆ ಒಂದು ಪಟಪಟ ಪನ್ನುಡು. ಗ್ಯಾಸನ್ನು ಮೀಡಿಯಮೇ ದೀತೆ ಮುಲ್ಪಯಾನ ಇತ್ತೆ ಮುಲ್ಪಯಾನೆಕ್ಕ ಚೂರು ಉರ್ದಬೇಳೆ ಪಾಡೊಂದುಲ್ಲೆ. ಇಲ್ಲಿ ಈಗ ಸ್ವಲ್ಪ ನಾನು ಉದ್ದಿನ ಬೇಳೆ ಒಂದು 1/4 ಚಮಚದಷ್ಟು ಹಾಕ್ತಾಯಿದ್ದೇನೆ. ಇದನ್ನು ಕೂಡ ನಾವು ಸ್ವಲ್ಪ ಹುರ್ಕೋಬೇಕು. ಉನ್ನೆಲ್ಲ ನಮ್ಮ ಚೂರು ಪೊತ್ಪುಗ ಇಂಚನೆ ಶೋಕು ಕಮ್ಮೆನ ಬರಡು ಉರ್ದಬೇಳೆದ ಇತ್ತೆ ತುಲೆ ಚೂರು ಪೊತ್ತದು ಹಾಕಿನ ನಮ್ಮ ಒಂಜಿ ಕೆಂಪು ಮುಂಚಿನ ತುಂಡು ಮಲ್ತನೆಕ್ಕ ಪಾಡ್ಗ ಒಂದು ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕುವ. ಅದನ್ನು ಸ್ವಲ್ಪ ಹುರ್ಕೋಬೇಕು. ಒಂದೆಲ್ಲ ಚೂರು ಪೊತ್ಪುಗ ಅವೇಳ್ಬೇಕ ನಮ್ಮ ಚೂರು ಬೇವಿರೆ ಪಾಡ್ಗ ಬೇರು ಸೊಪ್ಪು ಸ್ವಲ್ಪ ಹುರಿದು ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿ ಸೇರಿಸಿದೆ ನೋಡಿ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾವು ಇದಕ್ಕೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂಜಿನ ಈರುಳ್ಳಿನ ಸಣ್ಣ ಮೂರ್ದು ನೆಕ್ಕ ಪಾಡೊಂದುಲ್ಲೆ ಅವೆಲ್ಲ ನಮ್ಮ ಚೂರು ಪೊತ್ಪುಗ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡಬೇಕು. ಹೀಗೆ ಒಗ್ಗರಣೆಯ ಜೊತೆ ಫ್ರೈ ಮಾಡಬೇಕು. ಈ ಹಲಸಿನ ಬೀಜ ಹಾಕೋದ್ರಿಂದ ತಗತೆ ಸೊಪ್ಪಿನ ಟೇಸ್ಟ್ ತುಂಬ ಒಳ್ಳೆಯಾಗಿ ಬರ್ತದೆ. ಅದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತಗತೆ ಸೊಪ್ಪು ಮತ್ತು ಹಲಸಿನ ಬೀಜ. ತುಲೆ ಇತ್ತೆ ಮುಲ್ಪ ಚೂರು ಮಂಜಲ್ದ ಪುಡಿ ಪಾಡ್ಯ. ಇಲ್ಲಿ ಸ್ವಲ್ಪ ಅರಸಿನ ಸೇರಿಸಿದೆ ನಾನು. ಇತ್ತೆ ನಾನು ಗುದ್ದು ದೀತಿನ ಪೆಲತ್ತರಿ ಬೋಲೆನ ಪಾಡೊಂದುಲ್ಲೆ ಸಣ್ಣ ಗುದ್ದು ದೀತಿನ ಪೆಲತ್ತರಿ. ಇವಾಗ ನಾನು ಇಲ್ಲಿ ಹಲಸಿನ ಬೀಜವನ್ನು ಸೇರಿಸ್ತಾ ಇದ್ದೇನೆ. ಸಣ್ಣಗೆ ಗುದ್ದಿ ನಾವು ಇದನ್ನು ಹಾಕ್ಕೋಬೇಕಾಗ್ತದೆ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ಒಂದೇನು ಶೋಕು ಬೆರವುಗನಿಕ ತ್ವಜಂಕಲ ಪೆಲತ್ತರಿಲ ಮಸ್ತ್ ಒಂಜಿ ಎಡ್ಡೆ ಕಾಂಬಿನೇಷನ್ ಭಾರಿ ಶೋಕು ಹಾಪುಂಡು. ಅವರಡ್ಡು ಒಟ್ಟು ಪಾಡ್ದು ಕಜಿಪ್ ಮಲ್ತಂಡ ಖಂಡಿತ ನಿಗ್ಲೋರ ಇಂಚ ಟ್ರೈ ಮಲ್ಪಲೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಆದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎತ್ಪೋಡ ನಿಕ್ಲು ನಾನು ಸಾರ ಉಪ್ಪು ಪಾಡೊನ್ಲೆ ಅವೆಲ್ಲ ನಮ್ಮ ಶೋಕು ಇಂಚ ಬೆರವುಗ ಒಂತೆ ಪೊರ್ತು ಇಂಚನೆ ಬೆರವಡು. ಒಂದು ಪೆಲತ್ತರಿ ನಮ್ಮ ಸಣ್ಣ ಗುದ್ದಿನ ದಾತ್ರ ಬೇಗ ಬೇಯ್ಪುಂಡ್ಲ ಅಂಚನೆ ಅವು ತಪ್ಪು ದೊಡ್ಡು ತಿಂದರೆ ಖುಷಿ ಆಪುಂಡು. ಇತ್ತೆ ಮುಲ್ಪೆಯನ್ನು 3 ತಜಂಕದ ತಪ್ಪನ್ನು ಪಾಡೊಂದುಲ್ಲೆ. ಇವಾಗ ನಾನು ಇಲ್ಲಿ ತಗತೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಲಸಿನ ಬೀಜವನ್ನು
ಚೆನ್ನಾಗಿ ನುಣ್ಣಗೆ ಅಂದರೆ ಸಣ್ಣದಾಗಿ ಗುದ್ದಿ ಪುಡಿ ಮಾಡಿದ್ರಿಂದ ಬೇಗ ಬೇಯ್ತದೆ ಕೂಡ. ಈಗ ನೋಡಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳುವ. ಒಂದೇನಿತ್ತು ನಮ್ಮ ಮಿಕ್ಸ್ ಮಲ್ಪುಗ ಇಂಚ ಬೆರವಡು ಒಂತೆ ಪೊರ್ತು ನಮ್ಮ ಮುಚ್ಚಲು ಮುಚ್ಚಿದ ಬುಂಡ ಅವು ತಪ್ಪು ಅಡೇಗೆ ಆಯ್ತಾ ನೀರು ಬುಡ್ದು ಕಮ್ಮಿ ಆಪುಂಡು. ಸ್ವಲ್ಪ ಹೊತ್ತ ನಾವು ಮುಚ್ಚಳ ಮುಚ್ಚಿ ಇಟ್ಟರೆ ಆ ಸೊಪ್ಪು ನೀರು ಬಿಟ್ಕೊಂಡದು ಕಮ್ಮಿ ಆಗ್ತದೆ ನೋಡಿ. ಈಗ ನೋಡಿ ಈಗ ಇದು ಸೊಪ್ಪು ಕಮ್ಮಿ ಆಯಿತು. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇತ್ತದಲ್ಲೇ ಒಂದು ತಪ್ಪು ನಮ್ಮ ಶೋಕು ಬೆರವುಗ ಒಂದು ಮಸ್ತ್ ಒಂಜಿ ಎಡ್ಡೆ ಒಂಜಿ ಕಜಿಪು ಸೊಪ್ಪು ಆರೋಗ್ಯಕ್ಕೆ ಮಸ್ತ್ ಎಡ್ಡೆ ಬೊಕ ಇದು ಒಂದು ಒಳ್ಳೆ ರೆಸಿಪಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೊಪ್ಪು ಸಿಕ್ಕರೆ ಖಂಡಿತ ಬಿಡಬೇಡಿ, ತುಂಬ ಒಳ್ಳೆಯದು ಇದು. ಇವಾಗ ಇಲ್ಲಿ ನಾನು ಹುಣಸೆ ರಸವನ್ನು ಸೇರಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪ ಹುಣಸೆ ರಸ ಮುಲ್ಪಯನ ಪೊನ್ಕೆದ ಪುಳಿತ ಒಂತೆ ನೀರು ಮೈತೊಂದುಲ್ಲೆ ಅವೆಲ್ಲ ಶೋಕಿಂಚ ಬೆರವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಡಿ. ಒಂದೇನು ನಮ್ಮ ಮಧ್ಯಮ ಉರಿಟ್ಟು ಮುಚ್ಚಳ ಮುಚ್ಚಿದ್ದು ಬೇಯರಿಗೆ ದೀದು ಬುಡ್ಕ ಆತ್ನೆಡ ಒಂದು ನಮ್ಮ ತಲೆ ಪೊತ್ತು ದೀತಿನ ಸಾಮಾನು ಪೂರ ಪೊಡಿ ಮಲ್ಪುಗ. ಅಷ್ಟವರೆಗೆ ನಾವು ಇದನ್ನೆಲ್ಲ ಹುಡಿ ಮಾಡಿ ತರುವ. ಇದನ್ನು ಹುಡಿ ಮಾಡುವಾಗ ಕೂಡ ನಾನೀಗೊಂದು ಕಲ್ಲಿಗೆ ನೋಡಿ ಗುದ್ದುವ ಕಲ್ಲಿಗೆ ಹಾಕ್ತಾ ಇದ್ದೇನೆ. ಏನೈತೊಂದು ಗುದ್ದನ ಕುಟ್ಟಾನಿಗೆ ಪಾಡೊಂದುಲ್ಲೆ ಇಂಚ ಒಂದೇನ ನಮ್ಮ ಮಸ್ತ್ ಸಣ್ಣ ಪೊಡಿ ಮಲ್ಪರೆಯಲ್ಲಿ ತರಿತರಿಯಾದ ಪೊಡಿ ಮಲ್ಪುಡು ಇಂಚ ಮಲ್ತಣನೆ ಮಸ್ತ್ ಖುಷಿ ಆಪುಣ ಕಜಿಪು. ಇದನ್ನು ನಾವು ಸಣ್ಣಗೆ ಫೈನ್ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿತರಿಯಾಗಿ ಗುದ್ಕೋಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಪಲ್ಯ ತುಂಬ ರುಚಿಯಾಗಿ ಬರ್ತದೆ. ಹೀಗೆ ನೋಡಿ, ಬೇಕಾದ್ರೆ ನೀವು ಮಿಕ್ಸಿಯಲ್ಲಿ ಒಂದು 2 ರೌಂಡ್ ತಿರುಗಿಸಿದರೆ ಸಾಕು ನೋಡಿ. ಈಗ ಇದು ಗುದ್ದಿ ಆಯಿತು ನೋಡಿ. ಹೇಗೆ ಉಂಟಂತ ತೋರಿಸ್ತೀನಿ ನೋಡಿ. ಹೀಗೆ ತರಿತರಿಯಾಗಿ ಇರಬೇಕು. ಇದೊಂದು ಗುದ್ದು ದಾಂಡತುಲೆ ಇಂಚ ಮಸ್ತ್ ಸಣ್ಣ ಅದಿಪ್ಪರೆ ಬಲ್ಲಿ ಇಂಚ ತರಿತರಿಯಾದ ಇಪ್ಪಡು ಇಂಚ ಮಲ್ತನ ಮಾತ್ರ ನಮ್ಮ ಈ ಕಜಿಪು ಟೇಸ್ಟ್ ಎಡ್ಡೆ ಬರ್ಪುನು. ಇಂಚಿಡುತ್ತಲೇ ನಮ್ಮ ಪೆಲತ್ತರಿಲ ಅಂಚನೆ ತಜಂಕಲ ಶೋಕು ಬೇಯ್ದಂಡು ನೆಕ್ಕಿತ್ತೆ ಈ ಮಸಾಲನ ಪಾಡ್ಗ. ಇಲ್ಲಿ ನೋಡಿ ತಗತೆ ಸೊಪ್ಪು ಮತ್ತು ಹಲಸಿನ ಬೀಜ ಬೆಂದಿದೆ. ಇವಾಗ ನಾವು ಇದಕ್ಕೆ ಈ ಹುಡಿಯನ್ನು ಸೇರಿಸ್ಕೋಬೇಕು. ಇದೆಲ್ಲ ಹುಡಿ ಇಷ್ಟು ಬೇಕಾಗ್ತದೆ ನೋಡಿ. ಇದನ್ನೆಲ್ಲ ಸೇರಿಸ್ಕೊಳ್ಳುವ ನಾವು. ಆಮೇಲೆ ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಈ ಪೊಡಿನ ಪೂರ ನಮ್ಮ ನೆಕ್ಕಪಾಡ್ದು ಒಂದೇನು ಶೋಕು ಇಂಚ ಬೆರವಡಾಪುಂಡು. ನಿಕ್ಲು ನನ್ನೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿಜ್ಜಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಆಯ್ತಾ ಬರೀಟಿತ್ತಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ಅಂಚನೆ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ಪ್ಲೆ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ಶೇರ್ ಮಾಡಿ ನೋಡಿ. ಇಲ್ಲಿ ಹಲಸಿನ ಬೀಜ ಚೆನ್ನಾಗಿ ಇದು ಬೆಂದಿದೆ ಕೂಡ. ಇವಾಗ ನಾವು ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕಾಗ್ತದೆ. ಈತೆ ಒಂದು ಪೆಲತ್ತರಿ ಶೋಕು ಬೇಯ್ತದನ್ಲ ಈತೆ ನಮ್ಮ ಒಂದು 2 ಚಮಚದಾತು ತಾರೆದ ಪೂನು ಪಾಡ್ಗ ಜಾಸ್ತಿ ಬುಡ್ಚಿ ಒಂದು 2 ಚಮಚದಾತು ಅವೆಲ್ಲ ಶೋಕು ಇಂಚ ಬೆರವಡು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಇವಾಗ ಗ್ಯಾಸನ್ನು ಮೆಲ್ಲ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಒಂದನೆತ್ತ ಶೋಕು ಬೆರೆದು ನಮಗೆ 2-3 ನಿಮಿಷ ಅಂಚನೆ ಗ್ಯಾಸನ್ನು ಮೆಲ್ಲದಿದ್ದು ಬಿಡೋಡು. ಒಂದು ತಜಂಕದ ಒಂಜಿ ಪೊಡಿ ಪೊಡಿ ಕಜಿಪು ಮಸ್ತ್ ಖುಷಿ ಆಪುಂಡು. ಗಂಜಿ ದಟ್ಟು ಅಂತೂ ಎಡ್ಡೆ ಕಾಂಬಿನೇಷನ್. ಇವಾಗ ಈ ತಗತೆ ಸೊಪ್ಪಿನ ಹುಡಿ ಹುಡಿ ಒಂದು ಪಲ್ಯ ತುಂಬ ಖುಷಿ ಆಗ್ತದೆ. ಗಂಜಿ ಜೊತೆ ಅಂತೂ ಸೂಪರ್ ಆಗ್ತದೆ ನೋಡಿ. ಈಗ 2 ನಿಮಿಷ ಮುಚ್ಚಿ ಆದಮೇಲೆ ಗ್ಯಾಸ್ ಬಂದ್ ಮಾಡುವ ನೋಡಿ. ಗ್ಯಾಸ್ ಬಂದ್ ಮಾಡುವ. ಹೇಗೆ ಆಗಿದೆ ನೋಡಿ ನಮ್ಮ ತಗತೆ ಸೊಪ್ಪಿನ ಪಲ್ಯ. 2 ನಿಮಿಷ ಆಯ್ಕಿನ ನಮ್ಮ ಒಂದೇನು ಗ್ಯಾಸ್ ಬಂದ್ ಮಲ್ತತೊಲೆ ನಮ್ಮ ತಜಂಕದ ಒಂಜಿ ಪಲ್ಯ ಶುಕ್ಕ ಸೋಕಾದ ಬೈದನು ತೊಲೆ ಎತ್ತು ಸೋಕಾದ ಬೈದನು ಆತೆ ರುಚಿ ಆದಲ ಆತೆ ಆರೋಗ್ಯಗ್ಲ ಎಡ್ಡೆ ಆಯ್ನ ಒಂಜಿ ಪಲ್ಯ ಒಂದನೆತ್ತೆ ನಮ್ಮ ಒಂಜಿ ಪ್ಲೇಟ್ಗೆ ದೆಪ್ಪುಗ ತುಲೆ ನಮ್ಮ ಆರೋಗ್ಯಕರವಾಯಿನ ತಜಂಕಲ ಪೆಲತ್ತರಿತಲ ಒಂಜಿ ಕಜಿಪು. ಆರೋಗ್ಯಕರವಾದ ತಗತೆ ಸೊಪ್ಪು ಮತ್ತು ಹಲಸಿನ ಬೀಜದ ಪಲ್ಯ ರೆಡಿ ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನಿಕ್ಲೆ ಇಷ್ಟ ಆನಂದೇನ್ವೆ ಲೈಕ್ ಮಲ್ತು ಕಮೆಂಟ್ ಮಲ್ಪ್ಲೆ ಧನ್ಯವಾದ.